ಭಾರಿ ಗಾತ್ರದ ಹೆಬ್ಬಾವೊಂದು ಜನರ ಕಣ್ಣಿಗೆ ಕಾಣಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿದೆ. ಅನಕೊಂಡದಂತೆ ದೈತ್ಯಾಕಾರವಾಗಿದ್ದ ಈ ಹೆಬ್ಬಾವು ಕಂಡ ಜನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಎಂಬಲ್ಲಿ ಈ ಹೆಬ್ಬಾವು ಕಾಣಿಸಿದ್ದಾಗಿ ಹೇಳಲಾಗಿದ್ದು, ಹೆಬ್ಬಾವು ಮರ ಏರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಅಂದಾಜು 20 ಅಡಿಗೂ ಉದ್ದವಾಗಿದ್ದ ಈ ಹೆಬ್ಬಾವನ್ನ ಸೊಪ್ಪು ಕಡಿಯುತ್ತಿದ್ದವರೊಬ್ಬರು ಗಮನಿಸಿ ಊರಿನ ಜನರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ದೈತ್ಯ ಹೆಬ್ಬಾವು ಕಂಡ ಜನ ನಿಬ್ಬೆರಗಾಗಿ ಹೋಗಿದ್ದು, ಮರ ಏರುತ್ತಿದ್ದಂತೆ ಇದರ ಉದ್ದ ನೋಡಿ ಅಚ್ಚರಿಗೊಂಡಿದ್ದಾರೆ. ಹೆಬ್ಬಾವಿನ ತಲೆ ಮರದ ಮೇಲೆ ತಲುಪಿದ್ದರೂ ಅದರ ಬಾಲ ಇನ್ನೂ ನೆಲದ ಮೇಲೆ ಇರುವುದು ಇದರ ಉದ್ದ ಎಷ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಜನರ ಸದ್ದುಗದ್ದಲಕ್ಕೆ ಹೆಬ್ಬಾವು ಮರ ಹತ್ತಲು ಆರಂಭಿಸಿದ ಬಳಿಕ ಮರದ ಮೇಲೆ ವಿಶ್ರಾಂತಿಯನ್ನ ಪಡೆದುಕೊಂಡಿದೆ. ಕೆಲವೊಂದು ಜನರು ಈ ಹೆಬ್ಬಾವನ್ನ ಮುಟ್ಟಲು ಯತ್ನಿಸಿದ್ದು ಕೂಡ ವಿಡಿಯೋದಲ್ಲಿ ಕಂಡು ಬಂದಿದೆ. ಸಾಕ್ ಸಾಕ್ ಬರ್ 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 ಬರ್